ಮಂಗಳೂರು ಹೊರವಲಯದ ನಾಟೇಕಲ್ನಲ್ಲಿ ಕಾರ್ಯಾಚರಿಸ್ತಾ ಇರುವ ಕಣಚೂರು ಆಸ್ಪತ್ರೆಯು ತನ್ನ ಸೇವೆಯನ್ನ ಈಗ ನಗರವಾಸಿಗಳಿಗೆ ವಿಸ್ತರಿಸುವ ಉದ್ದೇಶದಿಂದ ಕಂಕನಾಡಿ ಬೈಪಾಸ್ ರಸ್ತೆಯಲ್ಲಿರುವ ಕಣಚೂರು ಕಾಂಪ್ಲೆಕ್ಸ್ನಲ್ಲಿ ಕಣಚೂರು ಅರ್ಬನ್ ಹೆಲ್ತ್ ಸೆಂಟರ್ ಅನ್ನು ಸ್ಥಾಪಿಸಿದೆ. ಅದರ ಉದ್ಘಾಟನಾ ಸಮಾರಂಭ ಇವತ್ತು ನೆರವೇರಿದೆ. ನೂತನವಾಗಿ ನಿರ್ಮಾಣಗೊಂಡ ಕಣಚೂರು ಅರ್ಬನ್ ಹೆಲ್ತ್ ಸೆಂಟರ್ ಅನ್ನ ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೋವಿಡ್ ಹಿನ್ನೆಲೆಯಲ್ಲಿ ಆರೋಗ್ಯ ಕ್ಷೇತ್ರ ಹಿಂದಿಗಿಂತಲೂ ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಕಣಚೂರು ಆಸ್ಪತ್ರೆಯು ನಗರ ಮತ್ತು ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರಿಗೆ ಉತ್ತಮ ಗುಣಮಟ್ಟದ ಸೇವೆಯನ್ನ ನೀಡುತ್ತಾ ಬಂದಿದೆ. ಈ ನೂತನ ಹೆಲ್ತ್ ಸೆಂಟರ್ನಿಂದಾಗಿ ಇನ್ನಷ್ಟು ಸೇವೆ ಸಿಗುವಂತಾಗಲಿ ಎಂದು ಶುಭ ಹಾರೈಸಿದರು. ಇವತ್ತು ಉದ್ಘಾಟನೆಗೊಂಡಂತ ಈ ಕಣಚೂರು ಅರ್ಬನ್ ಹೆಲ್ತ್ ಸೆಂಟರ್ ಹಾಗೂ ಕಣಚೂರು ಫರ್ಮಾ ಹೆಚ್ಚು ಜನರಿಗೆ ಸೇವೆ ನೀಡಿ ಜನರ ಒಂದು ಸಂಸ್ಥೆಯಾಗಿ ಬೆಳಗಲಿ ಅನ್ನುವಂಥದ್ದನ್ನು ಎಲ್ಲ ದೇವರಲ್ಲಿ ಪ್ರಾರ್ಥನೆ. ಇವತ್ತು ಈ ಕೋವಿಡ್ ಬಂದ ನಂತರ ವೈದ್ಯಕೀಯ ಸೇವೆಯನ್ನು ನಾವು ಸದಾ ನೆನಪಿಸ್ಕೊಳ್ತೇವೆ. ಹಿರಿಯ ವೈದ್ಯಾಧಿಕಾರಿಯಾಗಿ ಕೆಳಗೆ ಕೆಲಸ ಮಾಡುವಂಥ ಒಬ್ಬ ಸಾಮಾನ್ಯ ನರ್ಸ್ ಆಗಿರಲಿ, ಅವರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೆಎಂಸಿ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ಚಕ್ರಪಾಣಿ ಎಂಬುವರು ಮಾತನಾಡಿ, ಜನಸಾಮಾನ್ಯರಿಗೆ ಉತ್ತಮ ವೈದ್ಯಕೀಯ ಸೇವೆ ಕೈಗೆಟುಕುವ ರೀತಿಯಲ್ಲಿ ಸ್ಥಳೀಯವಾಗಿ ದೊರಕುವಂತಾಗಬೇಕು. ವೈದ್ಯಕೀಯ ಸಂಸ್ಥೆಗಳು ಜನ ಸಮುದಾಯದೊಂದಿಗೆ ಸೇರಿ ಬೆಳೆಯಬೇಕು. ಕಣಚೂರು ಸಂಸ್ಥೆ ಈ ನಿಟ್ಟಿನಲ್ಲಿ ಸೇವೆ ನೀಡುವಂತಾಗಲಿ ಎಂದು ಶುಭ ಹಾರೈಸಿದರು. ವೈದ್ಯಕೀಯ ಸೇವೆಯು ಜನರಿಗೆ ಅವರಿಗೆ ಕೈಗೆಟುಕುವಾಗ, ಅವರಿಗೆ ಬೇಕಾದಾಗ, ಅವರಿಗೆ ಸಮೀಪದಲ್ಲಿ ಉತ್ತಮ ಗುಣಮಟ್ಟ ಸಿಗಬೇಕು. ಈ 4 ವಿಷಯ ಒಟ್ಟು ಸಿಕ್ಕಿದರೆ ಮಾತ್ರವೇ ಸಮುದಾಯಕ್ಕೆ ಪ್ರಯೋಜನ ಆಗುತ್ತೆ. ಅದು ಕೈಗೆಟುಕುವುದರಲ್ಲಿ ಇರಬೇಕು, ಅವರಿಗೆ ಬೇಕಾದ ಸಮಯದಲ್ಲಿ ಸಿಗಬೇಕು, ಅವರಿಗೆ ಸಮೀಪದಲ್ಲಿ ಸಿಗಬೇಕು, ಗುಣಮಟ್ಟದಲ್ಲಿ ಸಿಗಬೇಕು. ಆ ನಿಟ್ಟಿನಲ್ಲಿ ಸಮುದಾಯದ ಹತ್ತಿರ ಬಂದು ಅರ್ಬನ್ ಹೆಲ್ತ್ ಸೆಂಟರ್ ಅಂತ ಸಂಸ್ಥೆಯನ್ನು ಶುರು ಮಾಡಿ ಸುತ್ತಮುತ್ತ ಜನರಿಗೆ ಸೇವೆ ಕೊಡುವಂಥದ್ದು ಬಹಳ ವಿಶೇಷವಾದ. ಕಣಚೂರು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಯುಕೆ ಮೋನೊಬ್ರು ಮಾತನಾಡಿ, ಕಣಚೂರು ವೈದ್ಯಕೀಯ ಸಂಸ್ಥೆ ಸಮಾಜದ ಎಲ್ಲಾ ವರ್ಗದ ಜನರಿಗೂ ಉತ್ತಮ ವೈದ್ಯಕೀಯ ಸೇವೆ ನೀಡುವ ನಿಟ್ಟಿನಲ್ಲಿ ಕಳೆದ 5 ವರ್ಷಗಳ ಹಿಂದೆ ಕಣಚೂರು ವೈದ್ಯಕೀಯ ಸಂಸ್ಥೆಯನ್ನ ಆರಂಭಿಸಿದೆ. 20 ವರ್ಷಗಳ ಹಿಂದೆ ಕಣಚೂರು ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸಿ ಶೈಕ್ಷಣಿಕ ಸೌಲಭ್ಯವನ್ನ ಜನರಿಗೆ ಒದಗಿಸುತ್ತಾ ಬಂದಿದೆ. ಈ ಸಂದರ್ಭ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಕಣಚೂರು ಅರ್ಬನ್ ಹೆಲ್ತ್ ಸೆಂಟರ್ ಅನ್ನು ಆರಂಭಿಸಿದ್ದೇವೆ ಎಂದು ಹೇಳಿದರು. ಕಳೆದ 5 ವರ್ಷಗಳಿಂದ ಮೆಡಿಕಲ್ ಫೀಲ್ಡಿಗೆ ಇಳಿದು ಅತ್ಯುತ್ತಮವಾಗಿ ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಾಗ 4 ದಿಕ್ಕಿನಲ್ಲಿ ಹೆಲ್ತ್ ಸೆಂಟರ್ನ ಓಪನ್ ಮಾಡಿದ್ದೇವೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಮಂಗಳೂರಿನ ಜನತೆಗೆ ಅತ್ಯುತ್ತಮ, ಈ ರಾಜ್ಯದಲ್ಲಿ ಅತ್ಯುತ್ತಮ ಸೇವೆ ಸಿಗುವಂತಹ ಒಂದು ಪ್ರದೇಶ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಣಚೂರು ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ, ಮುಖ್ಯ ಆಡಳಿತಾಧಿಕಾರಿ ಹಾಗೂ ವೈದ್ಯಾಧಿಕಾರಿ ಡಾಕ್ಟರ್ ರೋಹನ್ ಎಸ್ ಮೋನಿಸ್, ನಿರ್ದೇಶಕ ಡಾಕ್ಟರ್ ಅಬ್ದುಲ್ ರೆಹಮಾನ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಕೆಜಿ ಕಿರಣ್, ಕೆಎಂಸಿಯ ಹಿರಿಯ ವೈದ್ಯ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಈ ನೂತನ ಕಣಚೂರು ಅರ್ಬನ್ ಹೆಲ್ತ್ ಸೆಂಟರ್ನಲ್ಲಿ ಆರೋಗ್ಯ ಕೇಂದ್ರ, ವೈದ್ಯಕೀಯ ಪ್ರಯೋಗಾಲಯ, ಯುಎಸ್ಜಿ ಮತ್ತು ಎಕ್ಸರಿ, ಪೀಡಿಯಾಟ್ರಿಕ್ ಮತ್ತು ವ್ಯಾಕ್ಸಿನೇಷನ್ ಕ್ಲಿನಿಕ್, ಭೌತ ಚಿಕಿತ್ಸೆ ಮತ್ತು ಪುನರ್ವಸತಿ ಮಾಸ್ಟರ್ ಆರೋಗ್ಯ ತಪಾಸಣೆ, ಕೋವಿಡ್ ಟೆಸ್ಟ್, ಎನ್ಎಪಿಎಲ್ ಮತ್ತು ಐಸಿಎಂಆರ್ ಪ್ರಾಮಾಣೀಕೃತ ಲ್ಯಾಬ್, ಹೋಮ್ ಕಾಲ್ ಲ್ಯಾಬ್, ಮೆಡಿಕಲ್ ಸ್ಟೋರ್, ಆಂಬ್ಯುಲೆನ್ಸ್ ಸೇವೆಗಳನ್ನು ಹೊಂದಿದೆ.
ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.